ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸನತ್ ಕುಮಾರರು ಮುಂದುವರಿಸ್ತಾ ಚತುರ್ವಿಧ ಪುರುಷಾರ್ಥಗಳಲ್ಲಿ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಮೋಕ್ಷವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಉಳಿದ 3 ಪುರುಷಾರ್ಥಗಳು ಪ್ರಕೃತಿಯ ಕಠೋರ ನಿಯಮಗಳಿಗೆ ಮೃತ್ಯುವಿಗೆ ಒಳಪಟ್ಟು ನಾಶವಾಗುತ್ತವೆ. ಉತ್ಕೃಷ್ಟ ನಿಕೃಷ್ಟ ಜೀವನ ಸ್ಥಿತಿಗಳ ನಡುವೆ ಭೇದ ಕಲ್ಪಿಸಿ ಉತ್ಕೃಷ್ಟ ಜೀವನವು ವರವೆಂದು ನಾವು ಪರಿಗ್ರಹಿಸುತ್ತೇವೆ. ಅಂತಹ ಭೇದಗಳು ಭೌತಿಕ ಪ್ರಕೃತಿಯ ತ್ರಿಗುಣಗಳ ವಿಪರ್ಯಗಳಿಗೆ ಸಂಬಂಧಿಸಿದಂತೆ ಆದವೆಂದು ನಾವು ತಿಳಿಯಬೇಕು. ನಿಜವಾಗಿ ಈ ಜೀವನ ಸ್ಥಿತಿಗಳಿಗೆ ಶಾಶ್ವತ ಅಸ್ತಿತ್ವವಿಲ್ಲ, ಏಕೆಂದರೆ ಅವೆಲ್ಲವೂ ಪರಮನ್ಯಾಮಕನಾದ ಭಗವಂತನಿಂದ ನಾಶವಾಗುತ್ತವೆ. ಮೊದಲಿಗೆ ಭಾವಾರ್ಥ ಶಿಲ ಪ್ರಭುಪಾದರು ಮತ್ತೆ ನೆನಪು ಮಾಡಿಸ್ತಾ ಇದ್ದಾರೆ ನಮಗೆ. ಭಾಗವತದ ಪ್ರಥಮ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಧರ್ಮ ಸ್ವಾನುಷ್ಠಿತ ಪುಂಸ ವಿಶ್ವಕ್ಸೇನ ಕಥಾಸುಯ ನ ಉತ್ಪಾದಯೇತ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಒಬ್ಬ ವ್ಯಕ್ತಿಯು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ನಿರ್ವಹಿಸುವ ವೃತ್ತಿಪರ ಚಟುವಟಿಕೆಗಳು ದೇವೋತ್ತಮ ಪರಮಪುರುಷನ ಸಂದೇಶದ ಕಡೆಗೆ ಆಕರ್ಷಣೆಯನ್ನು ಉಂಟು ಮಾಡದಿದ್ದರೆ ಅವು ನಿಷ್ಪ್ರಯೋಜಕ ಶ್ರಮವಾಗಿರುತ್ತದೆ. ಶ್ರಮ ಏವ ಹಿ ಕೇವಲಂ. ಸೊ ಧರ್ಮಸ್ಯ ಈ ಆಪವರ್ಗಸ್ಯ ನಾರ್ಥೋ ಅರ್ಥಾಯೋಪಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತ. ಎಲ್ಲ ವೃತ್ತಿಪರ ಕಾರ್ಯಗಳು ಖಂಡಿತವಾಗಿಯೂ ಅಂತಿಮ ಮುಕ್ತಿಗಾಗಿಯೇ ಉದ್ದೇಶಿಸಲ್ಪಟ್ಟಿವೆ. ಅವುಗಳನ್ನು ಎಂದಿಗೂ ಭೌತಿಕ ಲಾಭಕ್ಕಾಗಿ ಮಾಡಬಾರದು. ಇದಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಪರ ಸೇವೆಯಲ್ಲಿ ತೊಡಗಿರುವವನು ಇಂದ್ರಿಯ ತೃಪ್ತಿಯನ್ನು ಬೆಳೆಸಿಕೊಳ್ಳಲು ಭೌತಿಕ ಲಾಭವನ್ನು ಎಂದಿಗೂ ಬಳಸಬಾರದು. ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸ ನಾರ್ಥೋ ಯಶ್ಚೇಹ ಕರ್ಮಭಿಹಿ. ಜೀವನದ ಬಯಕೆಗಳು ಎಂದಿಗೂ ಇಂದ್ರಿಯ ತೃಪ್ತಿಯ ಕಡೆಗೆ ನಿರ್ದೇಶಿಸಲ್ಪಡಬಾರದು. ಒಬ್ಬ ವ್ಯಕ್ತಿಯು ಆರೋಗ್ಯಕರ ಜೀವನವನ್ನು ಅಥವಾ ಸ್ವಯಂ ಸಂರಕ್ಷಣೆಯನ್ನು ಮಾತ್ರ ಬಯಸಬೇಕು, ಏಕೆಂದರೆ ಒಬ್ಬ ವ್ಯಕ್ತಿಯು ಪರಮ ಸತ್ಯದ ಬಗ್ಗೆ ವಿಚಾರಣೆಗಾಗಿ ಉದ್ದೇಶಿಸಲ್ಪಟ್ಟಿದ್ದಾನೆ. ಬೇರೆ ಯಾವುದೂ ಅವನ ಕಾರ್ಯಗಳ ಗುರಿಯಾಗಿರಬಾರದು. ಸೊ ಭಾಗವತ ಮೊದಲಿಂದ ಕೊನೆಯವರೆಗೆ ಇದೇ ತತ್ವ. ಪ್ರವೃತ್ತಿ ಧರ್ಮ ಇದೆ, ಆಮೇಲೆ ನಿವೃತ್ತಿ ಧರ್ಮ ಇದೆ. ಸೊ ಪ್ರವೃತ್ತಿ ಧರ್ಮ ಅಂದ್ರೆ ನಮ್ಮ ಭೌತಿಕ ಸ್ಥಿತಿಯನ್ನು ನಾವು ಇನ್ನ ಚೆನ್ನಾಗಿ ಮಾಡ್ಕೊಳ್ಳೋದು. ಸೊ ಆ ಭೌತಿಕ ಧರ್ಮದ ಚಟುವಟಿಕೆಯಿಂದ ನಮಗೆ ಅರ್ಥಪ್ರಾಪ್ತಿ ಆಗುತ್ತೆ. ಅರ್ಥಪ್ರಾಪ್ತಿ ಆದ್ಮೇಲೆ ಮತ್ತೆ ಅದನ್ನು ಕಾಮದ ಪೂರೈಕೆಗೆ ನಾವು ಉಪಯೋಗಿಸ್ತೇವೆ. ಸೊ ಇವತ್ತು ಆಧುನಿಕ ಪ್ರಪಂಚದಲ್ಲಿ ವಿಜ್ಞಾನಿಗಳು ಆ ಧರ್ಮವಿಲ್ಲದೆ ಅವರು ಅರ್ಥವನ್ನು ಪ್ರಾಪ್ತಿ ಮಾಡ್ತಾರೆ. ಸೊ ಹಾಗಾಗಿ ಅವರು ಉದ್ದೇಶ ಮತ್ತೆ ಕಾಮ, ಅರ್ಥ ಸಿಕ್ಕಿದ್ಮೇಲೆ ಎಲ್ಲರ ಉದ್ದೇಶ ಒಂದೇ, ಕಾಮ ಇಚ್ಛೆ ಪೂರೈಕೆ. ಸೊ ಧರ್ಮ ಇದೆಯೋ ಧರ್ಮ ಇಲ್ವೋ, ಉದ್ದೇಶ ಮಾತ್ರ ಕಾಮ. ಸೊ ಆದರೆ ಹೀಗೆ ಧರ್ಮ ಇಲ್ಲದೆ ಇರುವ ಅರ್ಥದ ಇದು ಇನ್ನ ಬಹಳ ಅಪಾಯಕಾರಿ. ಯಾಕಂದ್ರೆ ಅಲ್ಲಿ ಯಾವ ಒಂದು ಅಟ್ಲೀಸ್ಟ್ ಒಂದು ಧರ್ಮ ಇದ್ದು ಅರ್ಥ ಬರೋದ್ರಿಂದ ಸ್ವಲ್ಪ ವ್ಯವಸ್ಥೆ ಇರುತ್ತೆ, ಸ್ವಲ್ಪ ರೆಗ್ಯುಲೇಷನ್ ಇರುತ್ತೆ. ಆದ್ರೆ ಧರ್ಮ ಇಲ್ಲದೆ ಅರ್ಥ ಪ್ರಾಪ್ತಿಯಲ್ಲಿ ಅದು ಸಂಪೂರ್ಣವಾಗಿ ಅದು ಯಾವ ಒಂದು ನಿಯಮ ನಿಬಂಧನೆಗಳಿಲ್ಲ. ಹಾಗೆ ಅದು ಸಂಪೂರ್ಣವಾಗಿ ಅದು ಮೊದಲಿಂದ ಅಂತ್ಯದವರೆಗೆ ಅದು ನಾಶಕ್ಕೆ ಒಳಗಾಗುತ್ತೆ. ಆದ್ರೆ ಅಟ್ಲೀಸ್ಟ್ ಫಸ್ಟ್ ಧರ್ಮ ಇದ್ದು ಮತ್ತೆ ಅರ್ಥಕ್ಕೆ ಹೋದ್ರೆ ಅದು ಒಂದು ಅವಕಾಶ ಇರುತ್ತೆ. ಕ್ರಮೇಣವಾಗಾದ್ರೂ ಒಂದು ಕೊನೆಗೆ ಮುಕ್ತಿಗೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಒಂದು ಮನವರಿಕೆ ಬರ್ಬೋದು. ಸೊ ಹಾಗಾಗಿ ಬೆಟರ್, ಅಟ್ಲೀಸ್ಟ್ ಬೆಟರ್ ಧರ್ಮದಿಂದ ಅರ್ಥಕ್ಕೆ ಹೋಗಿ ಅರ್ಥದಿಂದ ಕಾಮಕ್ಕೆ ಬಂದು ಕೊನೆಗೆ ಮೋಕ್ಷ ಬರ್ಬೋದೇನೋ. ಅರ್ಥದಿಂದ ಶುರು ಆದ್ರೆ ಅದು ಅರ್ಥದಿಂದ ಕಾಮದಲ್ಲಿ ಇರುತ್ತೆ, ಮತ್ತೆ ಕಾಮದಿಂದ ನಾಶ ಆಗುತ್ತೆ ಅಷ್ಟೇ, ಅದು ಮೋಕ್ಷ ಕಡೆ ಹೋಗೋದು. ಸೊ ಎನಿವೆ ಇಲ್ಲಿ ಹೇಳ್ತಾ ಇರೋದು, ಆದರೆ ಧರ್ಮದಿಂದ ಪ್ರಾರಂಭ ಆದ್ರೂ ಕೂಡ
ಅಲ್ಲಿಗೆ ನಾವು ಸೀಮಿತರಾಗಬಾರದು ಅಂತ ಇಲ್ಲಿ ಅವರು ನೆನಪು ಮಾಡ್ತಾ ಇದ್ದಾರೆ. ಸೊ ಧರ್ಮ ಅರ್ಥ ಕಾಮ ಅಷ್ಟೇ ಅಲ್ಲ, ಕೊನೆಗೆ ಮೋಕ್ಷ ಮುಖ್ಯ. ಸೊ ನಮ್ಮ ನಿಜವಾದ ಸ್ಥಿತಿ ನಾವು ಚೇತನಾತ್ಮ, ಭಗವಂತನ ನಿತ್ಯ ಸೇವಕರು. ಸೊ ನಾವು ಆ ಸ್ಥಿತಿಗೆ ಹೋಗ್ಬೇಕು. ಸೊ ಇಲ್ಲಿ ಹಾಗೆ ಹೇಳ್ತಾ ಇರೋದು, ಬೇಕಾದ್ರೆ ಧರ್ಮ ಅರ್ಥ ಕಾಮವನ್ನು ನಾವು ನಿರ್ಲಕ್ಷಿಸಬಹುದು, ಅದನ್ನ ಬಿಟ್ಬಿಡ್ಬೋದು, ಆದ್ರೆ ಮೋಕ್ಷವನ್ನು ಬಿಡಬಾರ್ದು. ಮನುಷ್ಯ ಜನ್ಮದಲ್ಲಿ ಇದು ಬಹಳ ಮುಖ್ಯ. ಸೊ ಆ ರೀತಿ ಇಲ್ಲಿ ಮತ್ತೆ ನಮಗೆ ಅದನ್ನ ನೆನಪು ಮಾಡ್ತಾ ಇದ್ದಾರೆ ಸನತ್ ಕುಮಾರ್. ಸೊ ಒಂದು ಒಳ್ಳೆ ಉದಾಹರಣೆ ಕೂಡ ಕೊಟ್ಟರು ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದು. ಇದು ಹೇಗೆ ಆರ್ಥಿಕ ಬೆಳವಣಿಗೆ ಅಂದ್ರೆ ಇದೊಂದು ಮಕ್ಕಳ ಆಟ ಇರುತ್ತೆ. ಸೊ ಮಕ್ಕಳ ಆಟ, ನಾವು ಮಕ್ಕಳಿದ್ದಾಗ ನೆನಪಿದೆ ನಮ್ಗೆ, ಎಲ್ಲಾದರೂ ಒಂದು ಯಾರಾದ್ರು ಮನೆ ಕಟ್ತಾ ಇದ್ರೆ ಅಲ್ಲಿ ಮರಳಿರ್ತಾ ಇತ್ತು. ಇಲ್ಲ ನಮ್ಮ ಮನೆನೇ ಕಟ್ತಾ ಇದ್ದಾಗ ನಿಮಗೆ ಅನುಭವ, ಮಕ್ಕಳಾಗಿದ್ದಾಗ ಮರಳಿರುತ್ತೆ. ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು ನಾವು ಸಮುದ್ರ ಇದ್ರ ಹತ್ರ ಇದೆ, ತಟದಲ್ಲೋ ನದಿಯ ತಟದ ಹತ್ರ ಇದ್ರೆ ಅಲ್ಲಿ ಹೋದ್ರು ಕೂಡ ಮಣ್ಣು ಮರಳು ಇರುತ್ತೆ ಅಲ್ಲಿ. ಸೊ ಮರಳಿಗಿಂದ ನಾವು ಚೆನ್ನಾಗಿ ಒಂದು ಏನೋ ಕಟ್ಬೋದು, ಒಂದು ಮನೆ ಕಟ್ಬೋದು, ಬಾಗಿಲು, ಮತ್ತೆ ಅಂತಸ್ತುಗಳು, ಮತ್ತೆ ಅಂಡರ್ ಗ್ರೌಂಡ್ ಒಂದಿದು ಇದು ಕೂಡ ಕಟ್ಬೋದು ನಾವು, ಓವರ್ ಬ್ರಿಡ್ಜ್ ಏನೋ ಮಕ್ಕಳಾಗಿರೋ ಎಲ್ಲ ಆಟಗಳು ಆಡ್ತೀವಿ. ಸೊ ಆದ್ರೆ ಹೇಳ್ತಾರೆ ಇದೆಲ್ಲವೂ ಎಷ್ಟೊತ್ತು ಇರುತ್ತೆ, ಇದು ಎಷ್ಟೊತ್ತು ನಮ್ಮ ತಂದೆ ತಾಯಿಗಳು ನಮಗೆ ಅದು ಅವಕಾಶ ಕೊಡೋದು. ಸೊ ಮತ್ತೆ ಅವರು ಬಾ ಅಂತ ನಮ್ಮನ್ನ ಮನೆಗೆ ಕರ್ಕೊಂಡು ಹೋದ್ರೆ ಅದು ಅಲ್ಲಿಗೆ ಮತ್ತೆ ಅದು ಯಾರು ಬಂದು ಮತ್ತೆ ಅದನ್ನ ಅದ್ರ ಮೇಲೆ ತುಳಿದು, ಇಲ್ಲ ಅಂದ್ರೆ ಸಮುದ್ರ ದಡದಲ್ಲಾದ್ರೆ ಅಲೆಗಳೇ ಬಂದು ಅದನ್ನ ನಾಶ. ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಭೌತಿಕ ಜಗತ್ತಿನಲ್ಲಿ ಆರ್ಥಿಕ ಸುಧಾರಣೆ ಅಂದ್ರೆ ಹೀಗೆ. ಸೊ ನಮ್ಮ ರೀತಿಯಲ್ಲಿ ಎಷ್ಟೋ ಜನ ಹಿಂದೆ ಮಾಡಿ ಹೋದ್ರು, ಈ ರೀತಿಯ ಕಟ್ಟಡಗಳು, ಈ ರೀತಿಯ ನಗರಗಳು, ಈ ರೀತಿಯ ವೈಜ್ಞಾನಿಕ ಶೋಧನೆಗಳು ಎಲ್ಲವೂ ಕೂಡ ಆಗ್ತಾನೆ ಇದೆ. ಇತಿಹಾಸಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತವೆ, ಹಿಸ್ಟ್ರಿ ರಿಪೀಟ್ಸ್ ಇಟ್ಸ್. ಹಾಗೆ ಕಲಿಯುಗ ಅನ್ನೋದು, ಕಲಿಯುಗದಲ್ಲಿ ವಿಶೇಷವಾಗಿ ಈ ರೀತಿ ನಡೆಯುತ್ತೆ. ನಾವು ಭಾಗವತದಲ್ಲಿ ಮತ್ತೆ ಕೇಳ್ತೇವೆ, ಹಿಂದೆ ಕೇಳಿದ್ವಿ, ನಾರದ ಮುನಿಗಳು ಕೂಡ ಅವರು ಅವರ ಹಿಂದಿನ ಜನ್ಮದಲ್ಲಿ ಒಂದಾನೊಂದು ಕಲಿಯುಗದಲ್ಲಿ ಅವರು ನಡೆದುಕೊಂಡು ಹೋಗುವಾಗ ಅವರು ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಮೈನ್. ಇವಾಗೆಲ್ಲ ನಾವು ಅನ್ಕೊಳ್ತೀವಿ ಇಲ್ಲ ಇದೆಲ್ಲ ಹೊಸದಾಗಿದ್ದು, ಇದೆಲ್ಲ ಈ ಕಟ್ಟಡಗಳು, ಈ ಸಿಟಿ ನಗರ ಜೀವನಗಳು ಇಲ್ಲ, ಇದು ಹಿಂದೆ ಕೂಡ ಇತ್ತು. ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ರಾವಣನ ಬಗ್ಗೆ ನಮಗೆ ನೆನಪು ಮಾಡ್ತಾರೆ. ರಾವಣ ಒಂದು ರೀತಿಯಲ್ಲಿ ಸ್ವಲ್ಪ ಧರ್ಮ ಕೂಡ ಪಾಲನೆ ಮಾಡಿದ್ರು, ಇಷ್ಟು ಮೋಸ ಇಲ್ಲ. ಸ್ವಲ್ಪ ಧರ್ಮ ಪಾಲನೆ ಮಾಡಿ ಎಷ್ಟಕ್ಕೆ ಅಂದ್ರೆ ಶಿವನ ಭಕ್ತನ್ ಕೂಡ, ಶಿವನನ್ನು ಅದರಿಂದ ತೃಪ್ತಿಪಡಿಸಿದ್ರು ಅಂತ ಹೇಳ್ತಾರೆ. ಆದ್ರೆ ಅವರ ಇಚ್ಛೆ ಇದ್ದದ್ದೇನು, ಕೊನೆಗೆ ಕಾಮ, ತನ್ನ ಭೌತಿಕ ಇಚ್ಛೆಗಳನ್ನು ಪೂರೈಕೆ. ಸೊ ಉದ್ದೇಶ ಅದೇ ಪ್ರಬಲವಾಗಿದ್ದದ್ದು, ಹೃದಯದಲ್ಲಿ ಬಯಕೆ ಇದ್ದದ್ದು ಅದೇ. ಸೊ ಎಷ್ಟು ಅವರು ಶಿವನನ್ನು ತೃಪ್ತಿಪಡಿಸಿದ್ರು ಕೂಡ ಅವ್ರ ಉದ್ದೇಶ ಬದಲಾಗ್ಲಿಲ್ಲ. ಒಂದು ರೀತಿ ಅವರೇನೋ ಶಿವನ ಇದರ ರೀತಿ ಸ್ವಲ್ಪ ಆಧ್ಯಾತ್ಮಿಕ ಗುಣಗಳನ್ನು ಪಡೆದಿಲ್ಲ. ಅವ್ರು ಭೌತಿಕವಾಗಿ ಉಳಿದು, ಇನ್ನ ಭೌತಿಕವಾಗಿ ಉಳಿದು ಇನ್ನ ಅವ್ರ ಅಹಂಕಾರಿಗಳಾದ್ರು ಅಂತ ಹೇಳ್ತಾರೆ. ಸೊ ಅದು ಇಲ್ಲಿ ಪ್ರಾಬ್ಲಮ್. ಮುಖ್ಯವಾಗಿ ಹೇಳ್ತಾ ಇರೋದು ಅರ್ಥ ಕಾಮ. ಇದರ ನಿಜವಾದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇದು ನಮ್ಗೆ ಒಂದು ರೀತಿ ಮದವನ್ನು ಉಂಟು ಮಾಡುತ್ತೆ. ಜನ್ಮ ಅರ್ಥ ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿರ್ ಯದಮಾನ ಮದಹ ಅಪಮಾನ. ಸೊ ಒಂದ್ ರೀತಿ ಹೇಳ್ತಾರೆ, ಭೌತಿಕ ಇದು ಏನ್ ಮಾಡುತ್ತೆ ನಮಗೆ ಅಂದ್ರೆ ಒಂದು ಸಹಜವಿಲ್ಲದೆ ಅನ್ಯಾಚುರಲ್ ಆರ್ಟಿಫಿಷಿಯಲ್ ಆಗಿರೋ ಒಂದೇನೋ ಒಂದು ನಮಗೆ ಸೇಫ್ಟಿನೋ ಇಲ್ಲಂದ್ರೆ ಅಹಂಕಾರನೋ ಕೊಡಿಸುತ್ತೆ. ಸೊ ಅದು ಕೊಡೋದ್ರಿಂದ ನಮಗೆ, ಅದು ಬರೋದ್ರಿಂದ ನಾವು ನಿಜವಾದ ಇದನ್ನ ದೃಷ್ಟಿಯನ್ನು ಮರ್ತೋಗುತ್ತೆ, ನಿಜವಾದ ಗುರಿಯನ್ನು ಮರ್ತೋಗುತ್ತೆ. ಸೊ ಇಷ್ಟರ ಮಟ್ಟಿಗೆ ರಾವಣನ ಜೀವನ ಆಯ್ತು ಅಂದ್ರೆ ಹೇಳ್ತಾರೆ, ರಾವಣನ ಎಲ್ಲ ದೇವತೆಗಳು ಕೂಡ ಹಿಂಸಿಸಿದ, ಶಿವನಿಂದ ಪಡೆದ ವರದಿಂದ. ಮತ್ತೆ ಕೊನೆಗೆ ಭಾಗ್ಯ ದೇವತೆ ಸೀತಾದೇವಿಯನ್ನು ಅಪಹರಿಸುವ ಒಂದು ಪ್ರಯತ್ನ. ಸೊ ಹೀಗೆ ಸೊ ಈ ರೀತಿ ಒಂದು ರೀತಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಆರ್ಥಿಕ ಸುಧಾರಣೆ ಒಂದು ಪರ್ಟಿಕ್ಯುಲರ್ ಪದ ಉಪಯೋಗಿಸ್ತಾರೆ ಅದಕ್ಕೆ, ವಿಮ್ಸಿಕಲ್ ಇಕನಾಮಿಕ್ ಡೆವಲಪ್ಮೆಂಟ್. ವಿಮ್ಸಿಕಲ್ ಇಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಯಾವ ಒಂದು ವ್ಯವಸ್ಥಿತವಿಲ್ಲದೆ ಇರುವ ಆರ್ಥಿಕ ಸುಧಾರಣೆ. ಇಷ್ಟು ಹಣ ಸಂಪಾದನೆ ಮಾಡೋಣ, ಇಷ್ಟು ಇನ್ನ ಇಂದ್ರಿಯ ಸುಖವನ್ನು ಹೆಚ್ಚಿಸೋಣ, ಇಷ್ಟು ಬೆಳೆಸೋಣ ನಮ್ಮ ದೇಶವನ್ನು, ನಮ್ಮ ದೇಶದ ಆರ್ಥಿಕ ಮಟ್ಟವನ್ನು. ಈ ರೀತಿ ಹೇಳ್ತಾರೆ. ಇದೊಂಥರ ವಿಮ್ಸಿಕಲ್ ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದೇವೆ, ಯಾಕೆ ಮಾಡ್ತಾ ಇದ್ದೇವೆ ಅಂತ ಕರ್ಕೊಂಡು. ಸೊ ಈ ರೀತಿ ಇಲ್ಲ. ಸೊ ಆರ್ಥಿಕ ಸುಧಾರಣೆ ಎಷ್ಟು ಬೇಕು ಅಷ್ಟು ಬೇಕು.
ಸೊ ಅದು ವಿಪರೀತ ಆದ್ರೆ ಅದು ಒಬ್ಬ ವ್ಯಕ್ತಿಯನ್ನು ಹುಚ್ಚುತನ ಮಾಡುತ್ತೆ, ಹುಚ್ಚು ಮಾಡುತ್ತೆ, ಒಬ್ಬನಿಗೆ ಮದ ಏರೋದಾಗೆ. ಸೊ ಹಾಗೆ ಇಲ್ಲಿ ರಾವಣನ ಇದು ನೋಡ್ತೇವೆ ನಾವು. ರಾವಣನ ಕೊನೆಗೆ ಅದೇ ಅವನಿಗೆ ಅಂತ್ಯದ ಕಾರಣ. ಮತ್ತೆ ಅವನ ವಿಚಾರವಾಗಿ ಶಿಲ ಪ್ರಭುಪಾದರು ಹೇಳ್ತಾ ಇರೋದು, ಬಹುಶಃ ಅವರು ಬ್ರೆಜಿಲ್ ದೇಶದಲ್ಲಿ ಇವಾಗಲೂ ಕಂಡುಹಿಡಿದಿರೋದು, ಅಲ್ಲಿ ಅಷ್ಟು ಚಿನ್ನದ ಗಿರಣಿಗಳು ಇನ್ನೊಂದೆಲ್ಲ. ಸೊ ಹಾಗೆ ಅಲ್ಲಿ ಅವನ ರಾಜ್ಯವಾದ್ದರಿಂದ ಅಲ್ಲಿಂದ ಅವನು ಆ ರೀತಿ ಸ್ವರ್ಣಲಂಕೆಯನ್ನು ಕಟ್ಟಿದ. ಸೊ ಎಷ್ಟರ ಮಟ್ಟಿಗೆ ಅವರ ಆರ್ಥಿಕ ಇದು ಅಂದ್ರೆ, ನಮಗೆ ಇವಾಗ ನಾವು ಬಿಲ್ಡಿಂಗ್ ಕಟ್ತೇವೆ, ನಾವು ಕಟ್ಟೋದು ಕಲ್ಲು ಮಣ್ಣು, ಇಲ್ಲ ಅಂದ್ರೆ ಸ್ಟೀಲು, ಬೇರೆ ಬೇರೆ ರೀತಿಯ ಬಿಲ್ಡಿಂಗ್ ಕಟ್ತೇವೆ ನಾವು, ಇಲ್ಲ ಅಂದ್ರೆ ಮಾರ್ಬಲ್ಲು ಗ್ರಾನೈಟ್ ಏನೇನೋ ನಮ್ಗೆ ಸಿಗುತ್ತೆ, ಇದರಿಂದ ತಯಾರಿ ಮಾಡಿ ನಾವು ಅದನ್ನ ತುಂಬಾ ಅಲಂಕೃತವಾಗಿ ಮಾಡ್ತೇವೆ. ಆದ್ರೆ ರಾವಣನ ವಿಷಯವಾಗಿ ಹೇಳ್ತಾರೆ, ಅವನು ಚಿನ್ನದಿಂದನೇ ಮಾಡ, ಅಷ್ಟು ಆರ್ಥಿಕ ಬೆಳವಣಿಗೆ ಮಾಡ. ಚಿನ್ನದಿಂದ ಕಟ್ಟಡ ಮಾಡ್ಬೇಕು ಅಂದ್ರೆ ಇನ್ನೆಷ್ಟು ಇರ್ಬೇಕು, ಎಲ್ಲವೂ ಚಿನ್ನದಲ್ಲೇ ಇರುತ್ತೆ. ಅವ್ರಿಗೆ ಮನೇನೆ ಚಿನ್ನದಿಂದ ಆದ್ರೆ ಇನ್ನು ಎಲ್ಲವೂ. ಇವಾಗ ನಮಗೆ ಹಿಂದೆ ಅಟ್ಲೀಸ್ಟ್ ಆರ್ಥಿಕ ಬಳಕೆಗೆ ಚಿನ್ನದ ನಾಣ್ಯಗಳಿರ್ತಾ ಇತ್ತು. ಹೇಳ್ತಾರೆ ಚಿನ್ನದ ನಾಣ್ಯ, ಅದಕ್ಕೆ ಬೆಲೆ ಇದೆ, ಅದಕ್ಕೆ ನಿಜವಾದ ಬೆಲೆ ಇದೆ. ಆದ್ರೆ ಇವತ್ತು ಏನೋ ಒಪ್ಪಂದದಲ್ಲಿ ನಾವು ಪೇಪರ್ಗೆ ಆ ಮೌಲ್ಯ ಕೊಡ್ತಾ ಇದ್ದೀವಿ. ಇದು 100 ರೂಪಾಯಿ, ಇದು 500 ರೂಪಾಯಿ, ಇದು $2, ಇದು $20, $50. ಆಕ್ಚುಲಿ ಇದು ನಿಜವಾದ ಆರ್ಥಿಕ ಇದು ಅಲ್ಲ. ಇದು ಒಂದು ರೀತಿಯ ವಂಚನೆನೆ, ಈ ರೀತಿ ಪೇಪರ್ ಕರೆನ್ಸಿ ಕೂಡ. ಆದ್ರೆ ಹಿಂದೆ ನಾಣ್ಯಗಳು, ಚಿನ್ನದ ನಾಣ್ಯಗಳು ಇರ್ತಾ ಇತ್ತು, ಅದು ನಿಜವಾದ ಅದಕ್ಕೆ ಲಾಭ ಇದಿದೆ, ಬೆಲೆ ಇದೆ ಅದಕ್ಕೆ. ಸೊ ಅಷ್ಟೇ ಅಲ್ಲದೆ ಮನೆಗಳೇ ಗೋಡೆಗಳೇ ಚಿನ್ನದಿಂದ ಮಾಡಿದ್ದಾರೆ. ಇನ್ನೆಷ್ಟು ಆರ್ಥಿಕವಾಗಿ ಮುಂದಿರ್ಬೋದು ರಾವಣ ಅಂತ ನಾವು ಯೋಚನೆ. ಸೊ ಈ ರೀತಿ ಇಲ್ಲಿ ಹೇಳೋದು, ಅಷ್ಟು ಆರ್ಥಿಕ ಇದಿದ್ರು ಕೂಡ ಕೊನೆಗೆ ಎಲ್ಲವೂ ನಾಶ ಆಯ್ತು. ಸೊ ಅದು ಈ ಪಾಯಿಂಟ್ ಇದು ಹೇಳ್ತಾ ಇರೋದು. ಭಗವದ್ಗೀತೆ ಕೃಷ್ಣ ಹೇಳಿದಾಗ, ಮೃತ್ಯು ಸರ್ವ ಹರಷ್ಟಾಹಂ, ನಾನು ಮೃತ್ಯುವಿನ ರೂಪದಲ್ಲಿ ಎಲ್ಲವನ್ನು ನಾಶ ಮಾಡ್ತೇನೆ. ಸೊ ಭೌತಿಕ ಜಗತ್ತು ಇದು ನಮ್ಮ ನಿಜವಾದ ಅಸ್ತಿತ್ವವನ್ನು ನಮಗೆ ನೆನಪು ಮಾಡಿಕೊಳ್ಳಿಕ್ಕೆ ಭಗವಂತನು ಸೃಷ್ಟಿ ಮಾಡಿರುವುದು. ಇಲ್ಲಿ ನಾವು ಇನ್ನ ನಮ್ಮ ಮರೆವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಲ್ಲ. ಆದ್ರೆ ಈ ರೀತಿಯ ಅರ್ಥ, ಈ ರೀತಿಯ ಕಾಮ ಏನ್ ಮಾಡುತ್ತೆ, ನಮ್ಮ ನಿಜ ಸ್ಥಿತಿಯನ್ನು ಇನ್ನ ಮರ್ತು ಹೋಗುತ್ತೆ. ಸೊ ಹಾಗಾಗಿ ನಿನ್ನೆ ಕೂಡ ಕೇಳ್ತಾ ಇದ್ದು, ತಮೋಗುಣದ ಕಾರ್ಯಗಳು ನಮ್ಮನ್ನು ಇನ್ನ ಅಂಧಕಾರದಲ್ಲಿ ತೆಗೆದುಕೊಂಡು ಹೋಗಿ ತಮೋಗುಣದ ಜೀವಿಗಳ ಮಧ್ಯೆ ನಮ್ಮನ್ನು ಜನ್ಮ ತಾಳೋ ಹಾಗೆ ಮಾಡುತ್ತೆ. ಸೊ ಹಾಗೆಯೇ ಈ ಅರ್ಥಕಾಮ ನಾವು ಇದರಿಂದ ನಮಗೆ ನಿಜವಾದ ಲಾಭ ಪ್ರಯೋಜನ ಇಲ್ಲ. ನಿಜವಾದ ಲಾಭ ಪ್ರಯೋಜನ ಅಂದ್ರೆ ನಾವು ಮೋಕ್ಷಕ್ಕೆ ನಮಗೆ ಸಹಾಯ ಮಾಡುವ ಭಕ್ತಿಯ ಚಟುವಟಿಕೆಗಳನ್ನು ಮಾಡಬೇಕು. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಭಗವಂತನ ನಾಮಗಳಿಂದ ನಮಗೆ ನಿಜವಾದ ಜ್ಞಾನ ಬೆಳೆಯುತ್ತೆ, ನಮ್ಮ ಹೃದಯ ಪವಿತ್ರವಾಗುತ್ತೆ, ಮತ್ತೆ ಈ ರೀತಿ ಕಾಮದ ಬಯಕೆಗಳು ಕಡಿಮೆ ಆಗುತ್ತೆ, ಮತ್ತೆ ನಿಜವಾದ ನಮಗೆ ಭಗವಂತನಿರುವ ಪ್ರೇಮ ಅದನ್ನು ಒಂದು ನಮಗೆ ಅವಕಾಶವನ್ನು, ಒಂದು ಸ್ಫೂರ್ತಿಯನ್ನು ನಮಗೆ ಕೊಡುತ್ತೆ. ನಮಗೆ ಈ ಶ್ಲೋಕಗಳಲ್ಲಿ ಇದು ನಾವು ಅಂತಿಮವಾಗಿ ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಮಾತ್ರ ಇಚ್ಛಿಸ್ಬೇಕು, ಬೇರೆ ಎಲ್ಲವನ್ನು ಕೂಡ ತ್ಯಜಿಸ್ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಹೇಳ್ತಾ ಇದ್ದಾರೆ, ನಾವು ಈ ಅರ್ಥಕಾಮವನ್ನು ಬೆಳೆಸ್ಕೊಂಡು ನಾವು ಅದರ ಆ ರೀತಿ ಒಂದು ಧರ್ಮವನ್ನು ಪಾಲನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ನಮ್ಮ ಮತ್ತೆ ಕೆಳಗಿಳಿಬಾರದು. ಎಲ್ಲಿ ಜೀವಾವಧಿ ತುಂಬಾ ದೊಡ್ಡದು, ಬಹಳ ವರ್ಷಗಳು, ಮತ್ತೆ ಇಂದ್ರಿಯ ಸುಖವನ್ನು 100,000 ಪಟ್ಟು 10,000 ಪಟ್ಟು ಅಷ್ಟು ಅನುಭವಿಸ್ಬೋದು. ಆದ್ರೂ ಕೂಡ ಎಲ್ಲವೂ ಕೂಡ ಕೊನೆಗೆ ಅಂತ್ಯವಾಗುತ್ತೆ, ಎಲ್ಲವೂ ನಾಶವಾಗುತ್ತೆ. ಸೊ ಭಗವಂತನು ಗರ್ಭೋದಕಶಾಹಿ ವಿಷ್ಣು ಆಗೋ, ಇಲ್ಲಾಂದ್ರೆ ಮಹಾವಿಷ್ಣು ಆಗೋ, ಮತ್ತೆ ಈ ಪ್ರಳಯಗಳನ್ನು ಮತ್ತೆ ಮಾಡ್ತಾರೆ. ಬ್ರಹ್ಮನ ಎಲ್ಲ ಸೃಷ್ಟಿಗಳು ನಾಶವಾಗುತ್ತೆ. ಹೀಗಿರೋದ್ರಿಂದ ಈ ಎಷ್ಟಿದ್ರು ಇದು ನಾಶವಾಗೋದು ಅಂದ್ರೆ ಇದು ತಾತ್ಕಾಲಿಕವಾಗುತ್ತೆ, ಇದು ಶಾಶ್ವತವಲ್ಲ. ಆದ್ರೆ ನಾವು ಶಾಶ್ವತ ಜೀವಿಗಳು. ಹಾಗೆ ಶಾಶ್ವತ ಜೀವಿಗಳಾದ್ರಿಂದ ಈ ಅಶಾಶ್ವತ ಇದಕ್ಕೆ ನಾವು ಯಾಕೆ ನಾವು ಸೆಟ್ಲ್ ಆಗ್ಬೇಕು? ನಾವು ಅಶಾಶ್ವತ ಇದರಿಂದ ನಾವು ಈ ನಮ್ಮ ಸರಿಯಾದ ಚಿಂತನೆಯಿಂದ, ಸರಿಯಾದ ಒಂದು ಪರಿಗಣನೆಯಿಂದ ನಾವು ಶಾಶ್ವತ ಇದಕ್ಕೋಸ್ಕರ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಅಶಾಶ್ವತವಾದದ್ದು ಅಶಾಶ್ವತವೇ. ಸೊ ಅದು ಶಾಶ್ವತ ಲಾಭ ಇಲ್ಲ, ಅದು ಎಷ್ಟಿದ್ರು ಕೊನೆಗೆ ಅದು ಮುಗಿದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಉತ್ಕೃಷ್ಟ ನಿಕೃಷ್ಟ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕವಾಗಿ ಅನ್ಸುತ್ತೆ ಇದು ನನಗೆ ಆತರ ಸಿಕ್ಬಿಟ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಅವ್ರು ಎಷ್ಟು ಆನಂದವಾಗಿದ್ದಾರೆ, ಅವ್ರು ಎಷ್ಟು ಒಂದು ಒಳ್ಳೆಯ ಕೆಲಸದಲ್ಲಿದ್ದಾರೆ, ಅವರು ಎಷ್ಟು ಒಂದು ಒಳ್ಳೆ ಕುಟುಂಬದಲ್ಲಿದ್ದಾರೆ, ಅವರು ಎಷ್ಟು ಒಂದು ಒಳ್ಳೆ ವಾತಾವರಣದಲ್ಲಿ ಸಮಾಜದಲ್ಲಿದ್ದಾರೆ. ಸೊ ನನಗೂ ಬಂದ್ಬಿಟ್ರೆ ಅಂತ ನಮಗೆ ಆಸೆಗಳಿದೆ, ಭೌತಿಕ ಇಚ್ಛೆಗಳಿದೆ.
ಆದ್ರೆ ಇಲ್ಲಿ ಹೇಳ್ತಾ ಇರೋದು ಇದನ್ನ ನೋಡ್ಬೇಕು ನಾವು, ಅದು ಶಾಶ್ವತ ಸ್ಥಿತಿನ. ಸೊ ಓಕೆ, ಒಬ್ಬರಿದ್ದಾರೆ ನನ್ನ ಸ್ನೇಹಿತರು, ನನ್ನ ಇವರು ಇರ್ಬೋದು, ಸೊ ನಾನು ಅದನ್ನು ಪಡಿಬೇಕು, ಇಲ್ಲಾಂದ್ರೆ ನನ್ನ ಮಕ್ಕಳು ಅದನ್ನು ಪಡಿಬೇಕು, ಇಲ್ಲಾಂದ್ರೆ ಅದು ಶಾಶ್ವತ ಸ್ಥಿತಿನ ಅದು ಇಲ್ಲ. ನಾವು ಯಾವ್ದು ಇಚ್ಛಿಸ್ಬೇಕು ಅಂದ್ರೆ, ಹೇಗೆ ಶುದ್ಧ ಭಕ್ತರು ಆಚಾರ್ಯರು ಇರುವ ಸ್ಥಿತಿ, ಶಿಲ ಪ್ರಭುಪಾದರು ಶುದ್ಧ ಭಕ್ತರು, ಇಲ್ಲಿ ಆಂಜನೇಯ ಶುದ್ಧ ಭಕ್ತರು, ಪಾಂಡವರು ಶುದ್ಧ ಭಕ್ತರು, ಸೊ ಸಂಪೂರ್ಣ ಭಗವಂತನ ರಕ್ಷಣೆಯಲ್ಲಿದ್ದಾರೆ, ಸಂಪೂರ್ಣ ಭಗವಂತನ ಆಶ್ರಯದಲ್ಲಿದ್ದಾರೆ. ಸೊ ನಾವು ಇದನ್ನು ಇಚ್ಛಿಸಬೇಕು. ಸೊ ಅದನ್ನು ಇಚ್ಛಿಸದೆ ನಾವು ಈ ರೀತಿಯ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ಬಿಟ್ರೆ, ಇಲ್ಲ ಆ ರೀತಿಯ ನಮಗೆ ಭೌತಿಕ ಕಾಮಗಳನ್ನು ಪೂರೈಕೆಯ ಒಂದು ಸ್ಥಿತಿ ಸಿಕ್ಬಿಟ್ರೆ ನಮ್ಗೆ ಇದನ್ನು ನಾವು ಮಾಡಬಾರ್ದು. ಸೊ ಹೇಳ್ತಾರೆ, ಆಕ್ಚುಲಿ ನಾವು ನಿಜವಾಗ್ಲೂ ಸ್ವಲ್ಪ ಪ್ರಾಮಾಣಿಕರಾಗ್ಬಿಟ್ರೆ ಭಗವಂತನು ನಮಗೆ ಆ ರೀತಿಯ ಒಂದು ಆಕರ್ಷಣೆಗಳನ್ನು ಬರುವ ಒಂದು ಸನ್ನಿವೇಶಗಳು ಕೂಡ ಕೊಡುತ್ತೆ. ಸೊ ಅದು ಕೂಡ ಇಲ್ಲಿ ಹೇಳ್ತಾ ಇದೆ ಒಂದು ರೀತಿ. ಏನ್ ಹೇಳ್ತಾ ಇದ್ದಾರೆ, ಹರಿಷ್ಯೆ ತದ್ದನಂ ಶನೈ ಯಸ್ಯಾಹಂ ಅನುಗ್ರಹಾಮಿ ಹರಿಷ್ಯೆ ತದ್ದನಂ ಶನೈ. ಸೊ ಯಾಕಂದ್ರೆ ಪಾಂಡವರಿಗೆ ಭಗವಂತನು ಬರೀ ಕಷ್ಟಗಳೇ ಕೊಟ್ಟದ್ದು. ಸೊ ಆ ರೀತಿ ಕಷ್ಟಗಳು ಕೊಟ್ರೆ ನಾವು ಕೃಷ್ಣನಿಗೆ ಟಾಟಾ ಅನ್ಬಿಡ್ತೀವಿ ಅಷ್ಟೇ, ಹರೇ ಕೃಷ್ಣ ಮತ್ತೆ ಬೇಡ. ಸೊ ಇದು ನಮ್ಮ ಸ್ಥಿತಿ. ಸೊ ಶಿಲ ಪ್ರಭುಪಾದರ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಕೆಲವೊಮ್ಮೆ ಬರ್ತಾರೆ ಕೆಲವು ಜನ, ತುಂಬಾ ಒಂದು ಮತ್ತೆ ಮತ್ತೆ ಬರ್ತಾರೆ, ತುಂಬಾ ತೀವ್ರವಾಗಿ ಭಕ್ತಿಯಲ್ಲಿ ತೊಡಗೋ ರೀತಿಯಲ್ಲಿ ತೋರಿಸ್ತಾರೆ. ಆದರೆ ಸ್ವಲ್ಪ ಅವರಿಗೆ ಆರ್ಥಿಕತೆ ಒಂದು ಸುಧಾರಣೆ ಆದ್ರೇನೋ, ಇಲ್ಲಾಂದ್ರೆ ಕೃಷ್ಣ ಪ್ರಜ್ಞೆಯಿಂದ ಆಗ್ಲಿಲ್ವೋ, ಅವ್ರು ಮತ್ತೆ ಕೃಷ್ಣನ್ನು ಮರ್ತು ಬಿಡ್ತಾರೆ, ಕೃಷ್ಣ ಭಕ್ತಿಯನ್ನು ಮರ್ತು ಬಿಡ್ತಾರೆ, ಹರೇ ಕೃಷ್ಣ ಮಾಮತನ್ನು ಮರ್ತು ಬಿಡ್ತಾರೆ. ಸೊ ಈ ರೀತಿ, ಯಾಕಂದ್ರೆ ಅವರ ಉದ್ದೇಶ ಇತ್ತು ಆರ್ಥಿಕ ಸುಧಾರಣೆ, ಅವರ ಉದ್ದೇಶ ಇತ್ತು ಕಾಮದ ಇಚ್ಛೆಗಳ ಪೂರೈಕೆ. ಸೊ ಹಾಗಾಗಿ ಇದು ಇದು ನಿಜವಾದ ಇದು ಅಲ್ಲ. ಇದು ನಿಜವಾದ ಇದು ಅಂದ್ರೆ, ಇದು ಬಿಟ್ಟು ನಾವು ಕೃಷ್ಣನನ್ನು ಆಶ್ರಯಿಸೋದು ಕೇವಲ ನಮ್ಮ ಅಂತಿಮ ಒಳ್ಳೆತಕ್ಕೆ ನಾವು ಬಯಸೋದು. ಸೊ ಅದಕ್ಕೋಸ್ಕರವೇ ನಾವು ಭಕ್ತಿ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೋಸ್ಕರವೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಜ್ಞಾನ, ಪ್ರತಿಯೊಂದು ಜ್ಞಾನ ಸರಿಯಾದ ಜ್ಞಾನದಿಂದ ಎಲ್ಲವೂ ಬರೋದು. ಸೊ ನಾವು ಅಜ್ಞಾನದಲ್ಲಿದ್ರೆ ನಾವು ತಾತ್ಕಾಲಿಕ ಇದಕ್ಕೆ ನಾವು ಸೀಮಿತರಾಗಿ, ತಾತ್ಕಾಲಿಕ ಸ್ಥಿತಿಗಳು, ತಾತ್ಕಾಲಿಕ ಚಟುವಟಿಕೆಗಳು, ತಾತ್ಕಾಲಿಕ ಪ್ರಯತ್ನದಲ್ಲಿ ನಾವು ಜೀವನವನ್ನು ನಮ್ಮನ್ನು ಮುಗಿಸ್ಬಿಡ್ತೇವೆ. ಕೊನೆಗೆ ಶಿಲ ಪ್ರಭುಪಾದ ಭಾರತದ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಈ ಕಲಿಯುಗ ಇದೇ ರೀತಿ ಇದೆ. ಈಗ ಅರ್ಥ ಕಾಮದ ಹಿಂದೆ ಇದೆ. ಸೊ ಇದು ಖಂಡಿತವಾಗಿ ಇದು ನಾಶದ ಕಡೆಗೆ ಹೋಗ್ತದೆ. ಸೊ ನಾಶ ಆಗ್ತಾನೆ ಇದೆ, ಒಂದು ಯುದ್ಧ ಇನ್ನೊಂದು ಯುದ್ಧ ಆಗ್ತಾನೆ ಇದೆ. ಸೊ ಮಾಡಿದ ಬೆಳವಣಿಗೆಗಳೆಲ್ಲ ಕೂಡ ನಾಶವೇ. ಎಷ್ಟೆಷ್ಟು ಮಾಡ್ತಾರೆ, ಎಷ್ಟೆಷ್ಟು ದೊಡ್ಡ ನಗರಗಳು, ದೊಡ್ಡ ಇದು ಒಂದು ದೊಡ್ಡ ಬಾಂಬ್, ಜನರು ಇದೆ. ಇದು ಒಂದು ಇದೆ, ಪ್ರಕೃತಿಯ ವಿಕೋಪಗಳೇ ಇದೆ, ಭೂಕಂಪ ಇದೆ, ಇನ್ನೊಂದಿದೆ, ಇದರಿಂದನೂ ಕೂಡ ನಾಶಗಳಾಗ್ತವೆ, ಪ್ರವಾಹಗಳು. ಇದ್ಯಾವುದೂ ಇಲ್ಲ ಅಂದ್ರೂ ನಾವೇ ಹೊಡೆದಾಡ್ತಾ ಬಡೆದಾಡ್ತಾ ನಾವು ಒಂದೊಂದು ದೇಶಗಳು ಇನ್ನೊಂದು ದೇಶಗಳ ಮೇಲೆ ಬಾಂಬ್ ಹಾಕಿ ನಾಶ. ಹೀಗೆ ಕೊನೆಗೆ ಇದು ಈ ರೀತಿಯ ಆರ್ಥಿಕ ಸುಧಾರಣೆ, ಈ ರೀತಿಯ ಕಾಮದ ಪೂರೈಕೆ ಮಾಡೋದು, ಇದೆಲ್ಲವೂ ಕೂಡ ಕೊನೆಗೆ ನಾಶದ ಹಾದಿಗೆ ಹೋಗುತ್ತೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಾ? ಏನಾದ್ರು ಪಾಯಿಂಟ್ಸ್ ನಾವು ಶಿಲ ಪ್ರಭುಪಾದ ಡೌಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಈಗ ಶ್ಲೋಕ 36ರಲ್ಲೇ ಸತ್ವಗುಣ, ರಜೋಗುಣ ಮತ್ತು ತಮಸು ಗುಣದಲ್ಲಿ ಇರುವಾಗ ನಮಗೆ ಭೌತಿಕದ ಸ್ಥಿತಿಯಲ್ಲಿ ಯಾವುದು ಶಾಶ್ವತ ಸುಖ ಕ್ಷೇಮ ನೀಡುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಕೃಷ್ಣ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ತ್ರಿಗುಣಗಳಲ್ಲಿ ಮೀರಿ ಶುದ್ಧ ಸತ್ವಗುಣದಲ್ಲಿ ಇದ್ರೆ ಇದು ಏನು ಆಧ್ಯಾತ್ಮಿಕ ಪ್ರಗತಿ ಸಿಗ್ತದೆ ಅಂತ ಹೇಳಿದಾರಲ್ಲ ಪ್ರಭು. ಸೊ ಅದು ದಾರಿ. ಒಂದು ರೀತಿ ಸತ್ವಗುಣ ಬಂದ್ರೆ ಅಟ್ಲೀಸ್ಟ್ ನಮಗೆ ಅವಾಗ ಅರ್ಥ ಆಗುತ್ತೆ, ಜ್ಞಾನ ಬರುತ್ತೆ. ಸೊ ಮತ್ತೆ ಭೌತಿಕ ಕಾಮನೆಗಳು, ಇಚ್ಛೆಗಳು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಅದು ನಮ್ಗೆ ಮೇಲೆ ಕೃಷ್ಣ ಪ್ರಜ್ಞೆ ನೆಲೆಗೆ ಬರೋಕೆ ಸಹಾಯ ಮಾಡುತ್ತೆ. ಡೆಫಿನೆಟ್ಲಿ ಸತ್ವಗುಣ ಸಹಾಯ ಮಾಡುತ್ತೆ ನಮ್ಗೆ. ಆದ್ರೆ ಒಮ್ಮೊಮ್ಮೆ ಸತ್ವಗುಣದಿಂದ ಪತನಗಳು ಹೊಂದಬಹುದು. ಅದು ಪರ್ಮನೆಂಟ್ ಸ್ಥಿತಿ ಅಲ್ಲ ಅಂತ, ಅದನ್ನ ಗುರುತಿಸೋದಕ್ಕೆ ಈಗ ಹೇಳ್ತಾರೆ. ಸತ್ವಗುಣ ಕೂಡ ಅಲ್ಲಿಂದ ಕೂಡ ಒಂದ್ಸಲ ನಾವು ಪತನಗೊಳ್ಳೋ ಅಪಾಯ ಇರುತ್ತೆ. ಅಜಾಮಿಳನ ಜೀವನ ನೋಡ್ತೇವೆ. ಅಜಾಮಿಳ ಮೊದಲಿಗೆ ಸತ್ವಗುಣದಲ್ಲಿದ್ದ ಒಬ್ಬ ವ್ಯಕ್ತಿ, ಆದ್ರೆ ಅಲ್ಲಿಂದ ಪತನಗೊಂಡ್ರು. ಸೊ ಹಾಗಾಗಿ ಹೇಳ್ತಾ ಇರೋದು, ನಾವು ಸತ್ವಗುಣಕ್ಕೂ ನಾವು ಮೀರ್ಬೇಕು, ಶುದ್ಧ ಸತ್ವಕ್ಕೆ ಬರ್ಬೇಕು, ಕೃಷ್ಣ ಪ್ರಜ್ಞೆ ಹೇಗೆ ಬರ್ಬೇಕು. ಸೊ ಅಲ್ಲಿಗೆ ಬಂದ್ರೆ ಮಾತ್ರ ಪತನಗೊಳ್ಳೋದಿಲ್ಲ. ಅಷ್ಟವರೆಗೂ ಸತ್ವಗುಣದಲ್ಲಿ ಕೂಡ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದು ರೀತಿ ಅದು ಅನಿತ್ಯ ಸ್ಥಿತಿ ಅಂತ ಹೇಳಿ, ಅನಿತ್ಯ ಸ್ಥಿತಿ ಕೂಡ ಅದು. ಹೌದು, ಸತ್ವಗುಣ ಭೌತಿಕ ಗುಣಗಳಲ್ಲಿ ಒಂದು.
ಆದ್ರೆ ಅದು ಮಾರ್ಗ. ಓಕೆ ಅದು ಅದರಿಂದಾನೇ ನಾವು ಸತ್ವಗುಣಕ್ಕೆ ಹೋಗೋದು. ಒಂದೇ ಸಲ ನಾವು ತಮ ಗುಣದಿಂದ ಜಂಪ್ ಮಾಡಕ್ಕೂ ಆಗೋದಿಲ್ಲ. ನಾವು ರಜೋಗುಣ ಸತ್ವಗುಣ ಅದನ್ನ ಬೆಳೆಸ್ತಾನೆ ನಾವು ಶುದ್ಧ ಸತ್ವಕ್ಕೆ ಹೋಗ್ತಾ. ಆದ್ರೆ ಭಕ್ತಿಯ ಚಟುವಟಿಕೆಗಳಿಂದ ಬೇಗ ಹೋಗ್ಬೋದು ನಾವು, ಓಕೆ ಅಲ್ವಾ? ಹಾ ಹಾ ಬೇರೆ ಕ್ರಿಯೆಗಳಲ್ಲಿ ಯೋಗಾಭ್ಯಾಸ, ಭಕ್ತಿ ಮಾಡ್ ಜ್ಞಾನಾರ್ಜನೆ ಅದ್ರಲ್ಲಿ ಬಹಳ ಸಮಯ ಆಗುತ್ತೆ. ಭಕ್ತಿ ಸೇವೆ ಜಲ್ದಿ ಆಗುತ್ತೆ.